ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ 100 ಮಂಗಳಮುಖಿಯರು ಮತದಾನಕ್ಕೆ ಅವಕಾಶ ಪಡೆದಿದ್ದು ಆ ಪೈಕಿ ಸುಮಾರು 14 ಮಂದಿ ಶನಿವಾರ ಬೆಳಗ್ಗೆ ನಗರದ ಮಿಲಾಗ್ರಿಸ್ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ಬಲು ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿದಂತಹ ಮಂಗಳಮುಖಿಯರು ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ರು. ಈ ಸಂದರ್ಭ ಮಂಗಳಮುಖಿ ಸಂಜನಾ ಎಂಬುವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಾವು ಮತದಾನ ಮಾಡಲು ಬೇಡಿಕೆ ಸಲ್ಲಿಸುತ್ತಲೇ ಇದ್ದೆವು, ಆದ್ರೆ ಅವಕಾಶ ಸಿಕ್ಕಿರಲಿಲ್ಲ. ಇದೇ ಮೊದಲ ಬಾರಿಗೆ ಈ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ನಮಗೆ ಇಂದು ಸ್ವಾತಂತ್ರ್ಯ ಸಿಕ್ಕಿದೆ ಎನ್ನಬಹುದು. ಈ ಸಂತಸದ ಕ್ಷಣವನ್ನು ನಾವು ಎಂದೂ ಕೂಡ ಮರೆಯಲು ಸಾಧ್ಯವಿಲ್ಲ ಎಂದರು. ಸೊ ಇವತ್ತು ನಮಗೂ ಒಂದು ಒಳ್ಳೆ ಪರ್ಸನ್ ಅಂತ ಫಸ್ಟ್ ಟೈಮ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಮತದಾನ ವೋಟ್ ಆಗಿದೆ ನಮಗೆ ಇವಾಗ. ಆ್ಯಂಡ್ ಇವಾಗ ನಾವು 100 ಜನ ಇವಾಗ ನಾವು ವೋಟ್ ಹಾಕ್ತಾ ಇದ್ದೇವೆ. ಸೊ ಸ್ಪೆಷಲ್ ಅಂತ ಹೇಳಬೇಕಂತಂದರೆ ನಾರ್ಮಲ್ ಪೀಪಲ್ಗೆ ಯಾವತ್ತೂ ಸ್ವಾತಂತ್ರ್ಯ ಸಿಕ್ಕಿದೆ, ಬಟ್ ನಮ್ಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ಆಗಿದೆ. ಮಂಗಳಮುಖಿಯರಿಗೆ ಫಸ್ಟ್ ಟೈಮ್ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೋಟ್ ಹಾಕ್ತಾ ಇದ್ದೇವೆ ನಾವು. ಇದು ಒಂದು ನಮಗೆ ಹೆಮ್ಮೆವಾದ ವಿಷಯ. ಸೊ ಸೊಸೈಟಿ ನಮಗೆ ದೂರ ತಳ್ಳಿತ್ತು ಇಷ್ಟು ವರ್ಷದಿಂದ. ಸೊ ಇವತ್ತು ನಮಗೂ ಒಂದು ಒಳ್ಳೆ ಪರ್ಸನ್ ಅಂತ ಅಂದ್ಕೊಂಡು ನಮಗೆ ವೋಟ್ ಸ್ಪೆಷಲ್ ಆಗಿ ನಮಗೆ ಕೊಟ್ಟಿದ್ದಾರೆ ವೋಟ್ ಹಾಕಲಿಕ್ಕೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ವ್ಯವಸ್ಥೆ ಮಾಡಿಕೊಟ್ಟವ್ರಂತ ನಮಗೆ ವೈಲೆಟ್ ಪರಿವರ್ತನ ಚಾರಿಟೇಬಲ್ ಟ್ರಸ್ಟ್ ನಮ್ಮದು ಅವರು ಸಂಸ್ಥಾಪಕಿ ಅವರೇ ನಮಗೆ ಮಾಡಿಕೊಟ್ಟಿದ್ದು. ಇದು ಯಾರೂ ನಮಗೆ ಮಾಡಿಕೊಟ್ಟಿಲಾಗಿತ್ತು, ನಮ್ಮನ್ನು ಕೇರೆ ಮಾಡ್ತಿಲಾಗಿತ್ತು. ಸೊ ಪರಿವರ್ತನ ಟ್ರಸ್ಟ್ ಮೂಲಕಾಂತರದಿಂದ ನಮಗೆ ಒಂದು ವೋಟರ್ ಐ ಡಿ ಸೌಲಭ್ಯ ಆಗಿದೆ. ಅದೇ ಥರ ಆಧಾರ್ ಕಾರ್ಡ್ ಸೌಲಭ್ಯವಾಗಿದೆ ನಮಗೆ ಇವಾಗ. ಆ್ಯಂಡ್ ಇವಾಗ ನಾವು 100 ಜನ ಇವಾಗ ನಾವು ವೋಟ್ ಹಾಕ್ತಾ ಇದ್ದೇವೆ. ಸೊ ಸ್ಪೆಷಲ್ ಅಂತ ಹೇಳಬೇಕಂತಂದರೆ ನಾರ್ಮಲ್ ಪೀಪಲ್ಗೆ ಯಾವತ್ತೂ ಸ್ವಾತಂತ್ರ್ಯ ಸಿಕ್ಕಿದೆ, ಬಟ್ ನಮ್ಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ಆಗಿದೆ. ಮಂಗಳಮುಖಿಯರಿಗೆ ಫಸ್ಟ್ ಟೈಮ್ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೋಟ್ ಹಾಕ್ತಾ ಇದ್ದೇವೆ ನಾವು. ಇದು ಒಂದು ನಮಗೆ ಹೆಮ್ಮೆವಾದ ವಿಷಯ. ಸೊ ಸೊಸೈಟಿ ನಮಗೆ ದೂರ ತಳ್ಳಿತ್ತು ಇಷ್ಟು ವರ್ಷದಿಂದ. ಸೊ ಇವತ್ತು ನಮಗೂ ಒಂದು ಒಳ್ಳೆ ಪರ್ಸನ್ ಅಂತ ಅಂದ್ಕೊಂಡು ನಮಗೆ ವೋಟ್ ಸ್ಪೆಷಲ್ ಆಗಿ ನಮಗೆ ಕೊಟ್ಟಿದ್ದಾರೆ ವೋಟ್ ಹಾಕಲಿಕ್ಕೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ವ್ಯವಸ್ಥೆ ಮಾಡಿಕೊಟ್ಟವ್ರಂತ ನಮಗೆ ವೈಲೆಟ್ ಪರಿವರ್ತನ ಚಾರಿಟೇಬಲ್ ಟ್ರಸ್ಟ್ ನಮ್ಮದು ಅವರು ಸಂಸ್ಥಾಪಕಿ ಅವರೇ ನಮಗೆ ಮಾಡಿಕೊಟ್ಟಿದ್ದು. ಇದು ಯಾರೂ ನಮಗೆ ಮಾಡಿಕೊಟ್ಟಿಲಾಗಿತ್ತು, ನಮ್ಮನ್ನು ಕೇರೆ